ಆರ್ಆರ್ ನಗರದ ಉಪಚುನಾವಣೆಯಲ್ಲಿ ಮುನಿರತ್ನ ಗೆದ್ದಲ್ಲಿ ಮಂತ್ರಿ ಸ್ಥಾನ ನೀಡುವ ಭರವಸೆಯನ್ನ ಮುಖ್ಯಮಂತ್ರಿ ಯಡಿಯೂರಪ್ಪ ನೀಡಿದ ವಾಗ್ದಾನವನ್ನ ಉಳಿಸಿಕೊಳ್ಳಲಿದ್ದಾರೆ. ಶಿರಾ ಸಹಿತ ಎರಡೂ ಕ್ಷೇತ್ರದ ಉಪಚುನಾವಣೆಯು ರಾಜ್ಯ ಸರ್ಕಾರದ ಆಡಳಿತಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಈ ಎರಡೂ ಕ್ಷೇತ್ರಗಳಲ್ಲಿಯೂ ಬಿಜೆಪಿ ಪ್ರಚಂಡ ಬಹುಮತದಿಂದ ಗೆಲ್ಲುವುದು ನಿಶ್ಚಿತ ಎಂದು ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದರು. ಅವರು ಮುಲ್ಕಿಯಲ್ಲಿ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದಾಗ ಮಾಧ್ಯಮದೊಂದಿಗೆ ಮಾತನಾಡಿದರು. ಎರಡೂ ಕ್ಷೇತ್ರ ಸಹಿತ 4 ವಿಧಾನಸಭಾ ಪರಿಷತ್ನ ಚುನಾವಣೆಯಲ್ಲಿಯೂ ಗೆಲುವು ನಮ್ಮದೇ. ಯಡಿಯೂರಪ್ಪ ಅವರ ದಕ್ಷ ಆಡಳಿತ, ಕೋವಿಡ್ ನೆರೆ ಪರಿಹಾರ, ಡ್ರಗ್ಸ್ನ ನಿಯಂತ್ರಣದ ಸಹಿತ ಜನಪರ ಆಡಳಿತದಿಂದ ಜನರೇ ಮೆಚ್ಚಿಕೊಂಡಿರುವುದರಿಂದ ಇದು ಸಾಧ್ಯವಾಗಲಿದೆ. ಯಡಿಯೂರಪ್ಪ ಅವರು ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದು ನಿಶ್ಚಿತ ಎಂದು ಹೇಳಿದರು. ಈ ಸಂದರ್ಭ ಶಾಸಕ ಉಮಾನಾಥ್ ಖೋಟ್ಯಾನ್, ಬಿಜೆಪಿ ನಾಯಕರು, ಕಾರ್ಯಕರ್ತರು, ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಶಿರಾ ಮತ್ತು ಆರ್ಆರ್ ನಗರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ನಿಶ್ಚಯವಾಗಿ ಪ್ರಚಂಡ ಬಹುಮತದಲ್ಲಿ ಗೆದ್ದೇ ಗೆಲ್ತಾರೆ. 4 MLC ಚುನಾವಣೆಯಲ್ಲಿ ಗೆಲ್ತೇವೆ. ಬಹಳ ಗಟ್ಟಿಮುಟ್ಟಾದ ನಿಲುವನ್ನು ಸರ್ಕಾರ ತೆಗೆದುಕೊಂಡಿದೆ. ಮಾನ್ಯ ಯಡಿಯೂರಪ್ಪನವರು, ನಮ್ಮ ಮುಖ್ಯಮಂತ್ರಿಗಳು ಈ ಬಡವರ ಪರವಾದ ಜನಪರವಾದಂತಹ ಕೆಲಸ ಕಾರ್ಯಗಳು ಮತ್ತು ಫ್ಲಡ್ನಲ್ಲಿ ಬಂದಿರುವಂತಹ ಸಮಸ್ಯೆಗೆ ಕೊಟ್ಟಿರುವಂತಹ ಪರಿಹಾರ, ಬಡವರ ಮನೆ ಬಿದ್ದಾಗ ಅವರಿಗೆ ಕೊಟ್ಟಿರುವಂತಹ ನೆರವುಗಳು ಮತ್ತು ಅಭಿವೃದ್ಧಿ ಯೋಜನೆಯಲ್ಲಿ ತಮ್ಮ ತೊಡಗಿಸಿರುವಂತಹ ರೀತಿ, ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಪಟ್ಟಿರುವಂತಹ ಶ್ರಮ, ಮಾದಕ ದ್ರವ್ಯಗಳನ್ನು ನಿಯಂತ್ರಣ ಮಾಡಿದಂತಹ ಮತ್ತು ಆ ಡ್ರಗ್ಸ್ಗಳನ್ನು ನಿಯಂತ್ರಣ ಮಾಡಿರುವಂತಹ ರೀತಿ, ಇವೆಲ್ಲವೂ ಕೂಡ ಜನಸಾಮಾನ್ಯರ ತಳಮಟ್ಟದಲ್ಲಿ ಆಗಿರುವಂತಹ ಬದಲಾವಣೆಗಳನ್ನು ಆಡಳಿತವನ್ನು ಮೆಚ್ಚಿಕೊಂಡಿದ್ದಾರೆ. ಆರ್ಆರ್ ನಗರ ಮತ್ತು ಶಿರಾ ಈ ಚುನಾವಣಾ ಫಲಿತಾಂಶ ನಮ್ಮ ಆಡಳಿತಕ್ಕೆ ಸಾಕ್ಷಿಯಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮುನಿರತ್ನವರು ಗೆಲ್ತಾರೆ, ಗೆದ್ದಾಗ ಅವರನ್ನು ಮಂತ್ರಿ ಮಾಡ್ತೇನೆ ಅನ್ನುವಂಥ ವಿಶ್ವಾಸ ಮಾತು ಹೇಳಿದ್ದಾರೆ. ಯಡಿಯೂರಪ್ಪನವರು ಯಾವಾಗಲೂ ಕೊಟ್ಟ ಮಾತನ್ನು